കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും ആ സ്നേഹത്താലടുക്കാം ഞാൻ മോഹത്താൽ പാടാം ഞാൻ സ്നേഹത്താലടുക്കാം ഞാൻ മോഹത്താൽ പാടാം ഞാൻ കനവിൽ ഒന്ന് വന്ന് പുണരൂ കാത്തിരിക്കാം ഞാനും ഹബീബി കാത്തിരിക്കാം എന്റെ ഹബീബി കാത്തിരിക്കാം എന്റെ ഹബീബി കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും മദ്ഹിൽ കോർത്ത വരികൾ ഹബീബി പാടി പല നാളിലായി മധുരം തരുമോ അരികിൽ ഹബീബി ജീവൻ എന്നിൽ സഫലമായി മോഹവും സഫലമാക്കി കിനാവിൽ വന്നു എന്നാൽ മോഹവും സഫലമാക്കി കിനാവിൽ വന്നു എന്നാൽ മതി മറക്കാം കനവിലെത്തു ഹബീബി ആ സ്നേഹത്താലടുക്കാം ഞാൻ മോഹത്താൽ പാടാം ഞാൻ സ്നേഹത്താലടുക്കാം ഞാൻ മോഹത്താൽ പാടാം ഞാൻ കനവിൽ ഒന്ന് വന്ന് പുണരൂ കാത്തിരിക്കാം ഞാനും ഹബീബി കാത്തിരിക്കാം എന്റെ ഹബീബി കാത്തിരിക്കാം എന്റെ ഹബീബി കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും ബദറും ഉഹ്ദിലൊന്നു ഹബീബി ഞാനില്ല സ്വഹബോരിലായി ബദറെ കണ്ടതില്ല ഹബീബി നേരിൽ ഈ കൺകളിലായി ആഖിറം മുന്നിലായി നിൽക്കും പാപിയേലും ആഖിറം മുന്നിലായി നിൽക്കും പാപിയേലും ಈ ಒಂದು ಮಸೀದಿ ಸುಮಾರು 72 ವರ್ಷಗಳ ಇತಿಹಾಸ ಇರುವಂಥ ಮಸೀದಿ. ಇದು ಸುಮಾರು 6 ವರ್ಷದಿಂದ ಈ ಒಂದು ಕಾಮಗಾರಿ ನಡೆಯುತ್ತಾ ಇದೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಮರದಿಂದ ವಿನ್ಯಾಸ ಮಾಡಿದಂಥ ಮಸೀದಿ ಬಹುಶಃ ಎಲ್ಲಿಯೂ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಕರ್ನಾಟಕದಲ್ಲಿ ಇಂಥ ಒಂದು ಮರದಿಂದ ವಿನ್ಯಾಸ ಮಾಡಿದಂಥ ಮಸೀದಿ ಸುಮಾರು 80 ಲಕ್ಷ ರೂಪಾಯಿಗಳ ಹೆಚ್ಚು ಕಮ್ಮಿ 80 ಲಕ್ಷ ರೂಪಾಯಿಗಳಂತ ಸಾಗುವಾಣಿ ಮರ ಹಾಗೂ ಅದರ ವಿನ್ಯಾಸ ಹಾಗೂ ಇತರ ಸುಮಾರು 40 ಲಕ್ಷ 1,20,00,000 ರೂಪಾಯಿಗಿಂತಲೂ ಅಧಿಕ ಮರದ ವಿನ್ಯಾಸ ಮಾಡಿದಂಥ ಒಂದು ಮಸೀದಿ ಇದು ಈ ಮಸೀದಿಯನ್ನು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಕೆಲವು ಮಸೀದಿಯ ಪದಾಧಿಕಾರಿಗಳು ಬಂದು ಈಗಾಗಲೇ ಇಲ್ಲಿ ಬಂದು ಈ ಒಂದು ಮಸೀದಿಯ ವೀಕ್ಷಣೆ ಮಾಡಿ ಪಟ್ಟವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಎಲ್ಲರೂ ಈ ಒಂದು ಯಾರು ದೃಶ್ಯ ಮಾಧ್ಯಮ ನೋಡ್ತೀರಾ ನಿಮ್ಮನ್ನು ಎಲ್ಲರಿಗೂ ನಾನು ಈ ಒಂದು ವೇದಿಕೆ ಮುಖಾಂತರ ಆಹ್ವಾನಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ 15, 16, 17 3 ದಿವಸದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು. ಈ ಕಾರ್ಯಕ್ರಮಕ್ಕೆ ಸುಲ್ತಾನುಲ್ ಉಲಮಾ, ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಶೇಖುನಾ AP ಉಸ್ತಾದ್ರವರು ಬರಲಿಕ್ಕಿದ್ದಾರೆ, ಕಡಲುಂಡಿ ತಂಗಲ್ರವರು ಬರಲಿಕ್ಕಿದ್ದಾರೆ, ಬಾಯಾರ್ ತಂಗಲ್ರವರು, ಹಾಗೆಯೇ ಕಾಜೂರ್ ತಂಗಲ್ರವರು, ಹಾಗೆಯೇ ಇರ್ಷಾದ್ ದಾರ್ಮಿ, ಬೊಳ್ಳೂರು ಉಸ್ತಾದ್ರವರು, ವಿವಿಧ ರಾಜಕೀಯ ನೇತಾರರು, ಜಮೀರ್ ಅಹ್ಮದ್ ಖಾನ್, UT ಖಾದರ್, ಸ್ಪೀಕರ್ UT ಖಾದರ್ ಅವರು, ಅದೇ ರೀತಿ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು, ರಹೀಂ ಖಾನ್ ರವರು, ನಜೀರ್ ಅಹಮದ್ ರವರು, ಸಂಸದರಾದಂಥ ಬ್ರಿಜೇಶ್ ಚೌಟರ್ ಅವರು, ಈ ಭಾಗದ ಶಾಸಕರಾದಂಥ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು, ಹಾಗೆ ವಿವಿಧ ರಂಗದ ಎಲ್ಲ ಧಾರ್ಮಿಕ, ರಾಜಕೀಯ, ಸಾಮಾಜಿಕ ರಂಗದ ಎಲ್ಲ ಭಾಗವಹಿಸಲಿಕ್ಕಿದೆ. ಈ ಒಂದು ಕಾರ್ಯಕ್ರಮಕ್ಕೆ
ಎಲ್ಲರನ್ನು ಆಹ್ವಾನಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ರೂಪುರೇಷೆಯ ಬಗ್ಗೆ ನಮಗೆ ವಿವರವಾಗಿ ನಮಗೆ ಈ ಒಂದು ಕಾರ್ಯಕ್ರಮದ ಗೌರವಾಧ್ಯಕ್ಷ, ಈ ಒಂದು ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿ ನಮ್ಮ ನೆಚ್ಚಿನ ಸಮುದಾಯದ ಧ್ವನಿ, ಸಮುದಾಯದ ನಾಯಕರಾದಂಥ ಶ್ರೀಯುತ ಇನಾಯತ್ ಅಲಿ ಸರ್ ಅವರು ಈ ಒಂದು ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರು. ಅವರನ್ನು ನಾವು ಕೇಳಿಕೊಂಡಂತೆ ಸಂತೋಷದಿಂದ ಒಪ್ಪಿ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿ ನಮ್ಮ ಬೆನ್ನು ತಟ್ಟಿ ಒಂದು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರನ್ನು ನಾನು ಈ ಸಂದರ್ಭ ಈ ಜಮಾತ್ರ ಪರವಾಗಿ ನಾನು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮಾಧ್ಯಮ ಎಲ್ಲ ವರ್ಗದವರಿಗೂ, ಜಮಾತ್ ಅಧ್ಯಕ್ಷರು ಹಾಗೂ ನಮ್ಮ ಈ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾದಂಥ ಇನಾಯತ್ ಅಲಿ ಅವರು, ಅದೇ ರೀತಿ ರಾಜಕೀಯ ಧುರೀಣರು, ನೇತಾರರು ಇಲ್ಲಿ ಒಗ್ಗೂಡಿದ್ದೀರಿ. ಎಲ್ಲರಿಗೂ ಸ್ವಾಗತವನ್ನು ಹೇಳುತ್ತಾ, ಇತಿಹಾಸವಿರುವಂತಹ ಸರಿಸುಮಾರು 70 ವರ್ಷಗಳ ಇತಿಹಾಸ ಇಂಥವರ 72 ವರ್ಷಗಳ ಇತಿಹಾಸ ಇರುವಂತಹ ಬದ್ರಿಯಾ ಜುಮಾ ಮಸೀದಿ ಹಾಗೂ ಮದೀನತುಲ್ ಉಲೂಮ್ ಮದ್ರಸಾ ಕುಪ್ಪೆಪದವು ಇದರ ಹೊಸ ವಿನ್ಯಾಸಗಳಿಂದ ನವೀರ್ತಗೊಂಡ ಮಸೀದಿಯ ಉದ್ಘಾಟನಾ ಕಾರ್ಯಕ್ರಮ ಇದೇ ಬರುವ ಮೇ ತಿಂಗಳು 15, 16, 17 ದಿನಾಂಕಗಳಲ್ಲಿ ಕರ್ನಾಟಕದ KPCC ಇದರ ಪ್ರಧಾನ ಕಾರ್ಯದರ್ಶಿಯಾದಂತಹ ಇನಾಯತ್ ಅಲಿ ಅವರ ಗೌರವಾಧ್ಯಕ್ಷತೆಯಲ್ಲಿ, ಜಮಾತ್ ಅಧ್ಯಕ್ಷರಾದಂಥ ಶರೀಫ್ ಕಜೆ ಅವರ ಅಧ್ಯಕ್ಷತೆಯಲ್ಲಿ, ಸುನ್ನಿ ಜನಕೋಟಿಗಳ ಆಧ್ಯಾತ್ಮಿಕ ನೇತಾರ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಅವರ ನೇತೃತ್ವದಲ್ಲಿ, ಬದ್ರುಸ್ ಸಾದಾತ್ ಖಲೀಲ್ ಬುಖಾರಿ ಕಡಲೂರಿನ ತಂಗಳವರ ದುವಾ ಆಶೀರ್ವಾದದಲ್ಲಿ, ಅದೇ ರೀತಿ ಬೊಲ್ಲೂರು ಸ್ಥಾನದಂತಹ ಪ್ರಮುಖ ಉಲಮಾ ನೇತಾರರು ಅವರ ನೇತೃತ್ವದಲ್ಲಿ 3 ದಿವಸಗಳ ಕಾರ್ಯಕ್ರಮ 15ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಬದ್ರು ಮೌಲೂದ್ ಮಜ್ಲಿಸಿನಿಂದ ಚಾಲನೆಗೊಳ್ಳುವ ಈ ಉದ್ಘಾಟನಾ ಸಮಾರಂಭ, ಅದರ ನಂತರ 10 ಗಂಟೆಗೆ ಧ್ವಜಾರೋಹಣ, 10:15 ದುವಾ ಮಜ್ಲಿಸು ನಡೆದು 11 ಗಂಟೆಯಿಂದ 4:15 ಗಂಟೆ ತನಕ ಸರ್ವಧರ್ಮೀಯರಿಗೂ ಮಸೀದಿಯನ್ನು ವೀಕ್ಷಣೆಗೊಳ್ಳುವಂತಹ, ಅದರ ನಂತರ ರಾತ್ರಿ 6 ಗಂಟೆಯಿಂದ ಆಧ್ಯಾತ್ಮಿಕ ಮಜ್ಲಿಸು ಏರ್ವಾಡಿ, ಅದೇ ಮಹಲತುಲ್ ಬದ್ರಿ ಅಂತ ಮಜ್ಲಿಸುಗಳು, ಅದಕ್ಕೆ ದುವಾ ನೇತೃತ್ವ ನೀಡಲು ಬರುವಂತಹ ನೂರು ಸಾದಾತ್ ಬಾಯಾರ ತಂಗಳು 16ನೇ ತಾರೀಕು ಸರಿಸುಮಾರು 12 ಗಂಟೆಗೆ ಮಸೀದಿಯ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಆ ಉದ್ಘಾಟನಾ ಸಮಾರಂಭವನ್ನು ಸುನ್ನಿ ಜನಕೋಟಿಗಳ ನೇತಾರ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಅವರ ದಿವ್ಯ ಹಸ್ತದಿಂದ ಈ ಮಸೀದಿಗೆ ಚಾಲನೆಗೊಳ್ಳಲಿದೆ. ತದನಂತರ ಬಹುಮಾನ್ಯರಾದಂಥ ಖಲೀಲ್ ಬುಖಾರಿ ಅವರ ನೇತೃತ್ವದಲ್ಲಿ ಜುಮಾ ನಿರ್ವಹಿಸಲಿದೆ. ಅದರ ನಂತರ ಸಮಾರೋಪ ಸಮಾರಂಭ, ಅಂದು ರಾತ್ರಿ ಧಾರ್ಮಿಕ ಮತ ಪ್ರವಚನ, ದಫ್ ಕಾರ್ಯಕ್ರಮ ನಡೆಯಲಿದೆ. ಅದೇ ರೀತಿ 17ನೇ ತಾರೀಕಿನಂದು ನಮ್ಮೆಲ್ಲ ನೆಚ್ಚಿನ ನಾಯಕ, ಬಡವರ ಆಶಾಕಿರಣ ಆದಂಥ ನಮ್ಮ ಈ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಇನಾಯತ್ ಅಲಿ ಅವರ ಗೌರವಾಧ್ಯಕ್ಷತೆಯಲ್ಲಿ ಸರ್ವಧರ್ಮೀಯ ಸಮ್ಮೇಳನ ಹಾಗೂ ಸಮಾರೋಪ ಸಮಾರಂಭ ನಡೆಯಲಿದೆ. ಅದರ ಉದ್ಘಾಟನಾ ಕಾರ್ಯಕ್ರಮವನ್ನು ಕರ್ನಾಟಕದಂತಹ ಅಪ್ಪಟ್ಟ ರಾಜಕಾರಣಿ ಜಮೀರ್ ಅಹ್ಮದ್ ಮಾಡಲಿದ್ದಾರೆ. ನಂತರ ನಮ್ಮ ಕರ್ನಾಟಕ ರಾಜ್ಯದ ಗಣವತ್ತ ಸ್ಪೀಕರ್ ಆದಂತಹ UT ಖಾದರ್,
ದಿನೇಶ್ ಗುಂಡ್ರಾವ್ ಅಂತಹ ಪ್ರಮುಖ ರಾಜಕಾರಣಿಗಳು, ಉಮರಾ ನೇತಾರಗಳು, ಸಾದಾತುಗಳು ಒಳಗೊಂಡ 3 ದಿವಸಗಳ ಕಾರ್ಯಕ್ರಮಗಳು ನಡೆಯಲಿದೆ. ಅದಕ್ಕೆಲ್ಲರಿಗೂ ಜಮಾತ್ ಪರವಾಗಿಯೂ ಸ್ವಾಗತ ಸಮ್ಮತ ಪರವಾಗಿಯೂ ಉಳ್ಳಿ ನೇರಿದಂತಹ ಮಾಧ್ಯಮದ ವರ್ಗದಲ್ಲಿ ಹೇಳಬೇಕಿರುವುದು, ನಮ್ಮ ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಪ್ರಚಾರ ಮಾಡಿಕೊಟ್ಟು ಇದು ಅಚ್ಚುಕಟ್ಟಾಗಿ ನಡೆಯಲು ಎಲ್ಲರ ಹತ್ರ ವಿನಂತಿಸುತ್ತಾ, ಇಲ್ಲಿ ನೆರೆದಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಾನು ನಿಲ್ಲಿಸ್ತೇನೆ. ಇನ್ನು ಮೇಲೆ ನಮ್ಮ ಗೌರವಾಧ್ಯಕ್ಷರಾದಂಥ ಇನಾಯತ್ ಅಲಿ ಒಂದೆರಡು ಮಾತನ್ನು ಹೇಳಲಿಕ್ಕಿದ್ದಾರೆ. ಮದೀನತುಲ್ ಉಲುಮಾ ಮದ್ರಸಾ ಇದರ ಒಂದು ನವೀಕೃತ ಮಸೀದಿಯ ಉದ್ಘಾಟನೆ, ಒಂದು ವಿಶೇಷವಾದ ಮರಗಳಿಂದ ಮಾಡಿದಂಥ ಒಂದು ನವೀಕೃತ ಮಸೀದಿ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ವೈಶಿಷ್ಟ್ಯ ಏನಂತ ಹೇಳಿದರೆ, ಈ ಊರಿನ ಎಲ್ಲರನ್ನು ಸೇರಿಸಿಕೊಂಡು ಎಲ್ಲರೂ ನಾವು ಒಂದು ಎಂಬ ಭಾವನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ 3 ದಿವಸದ ಒಂದು ಹಬ್ಬದ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ತಯಾರಿ ಆಗ್ತಾ ಇದೆ. ನನ್ನನ್ನು ಕೂಡ ಈ ಕಾರ್ಯಕ್ರಮದ ಒಂದು ಗೌರವಾಧ್ಯಕ್ಷ, ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷ ಮಾಡುವ ಮೂಲಕ ಈ ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸುವ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಊರಿನ ಎಲ್ಲ ಜಮಾತ್ನವರಿಗೆ ನಾನು ಮೊದಲು ವಂದನೆಯನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮಕ್ಕೆ ಎಲ್ಲರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಹಾಗೂ ನಮ್ಮ ಎಲ್ಲ ನಾಯಕರುಗಳು, ನಮ್ಮ ಕರ್ನಾಟಕ ಘನ ಸರ್ಕಾರದ ವಕ್ಫ್ ಹಾಗೂ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ರವರು ವಿಶೇಷವಾಗಿ ಬರ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಯುಟಿ ಖಾದರ್ ಫರೀದ್ರವರು, ನಮ್ಮ ಸ್ಪೀಕರ್ರವರು, ಉಸ್ತುವಾರಿ ಸಚಿವರು, ಹಾಗೂ ಇಲ್ಲಿಯ ಸ್ಥಳೀಯ ಶಾಸಕರು ಹಾಗೂ ಸಂಸತ್ ಸದಸ್ಯರು, ಇಲ್ಲಿಯ ಸ್ಥಳೀಯ ವಿಧಾನ ಪರಿಷತ್ ಸದಸ್ಯರುಗಳು ಎಲ್ಲರೂ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಇದರಲ್ಲಿ ಪಕ್ಷ ಭೇದ ಧರ್ಮ ಎಲ್ಲವನ್ನು ಮರೆತು ನಾವೆಲ್ಲರೂ ನಮ್ಮ ಊರಿನ ಒಂದು ಮಸೀದಿ ಅಂತ ಹೇಳಿ ಒಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲರೂ ಬಂದು ಭಾಗವಹಿಸಿ ಇದನ್ನು ಚೆಂದಾಗಿರಿಸಿಕೊಡ್ಬೇಕಾಗಿ ಈ ಸ್ವಾಗತ ಸಮಿತಿಯ ಪರವಾಗಿ ಹಾಗೂ ಈ ಮಸೀದಿಯ ಜಮಾತ್ನ ಪರವಾಗಿ ನಾನು ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ಹಾಗೂ ಇನ್ನಿತರಿಗೆ ನಮಸ್ಕಾರ. ಈಗ ಕುಪ್ಪೆ ಬದವಿನಲ್ಲಿ ನವೀಕೃತಗೊಂಡಂಥ ಈ ಬದ್ರಿಯಾ ಜುಮಾ ಮಸೀದಿಯ ಕಾಮಗಾರಿಯ ಕೆಲಸವು ಪೂರ್ಣಗೊಳ್ಳುತ್ತಾ ಬರ್ತಾ ಇದೆ. ಇದರ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಎಲ್ಲ ನಾಯಕರನ್ನು ಒಳಗೊಂಡು ಈ ಒಂದು ಮಸೀದಿಯ ನವೀಕೃತ ಉದ್ಘಾಟನೆ ನೆರವೇರಿಸಬೇಕೆಂದು ಆಸೆ ನಮ್ಮ ಜಮಾತ್ ಕಮಿಟಿಯವರು ಇದ್ದ ಕಾರಣ ಇಲ್ಲಿ ನಾವು ನಮ್ಮ ಧರ್ಮಗುರುಗಳು ಹಾಗೂ ಗೌರವಾಧ್ಯಕ್ಷ ಇನಾಯತ್ ಅಲಿಯವರ ಒಂದು ಮಾರ್ಗಸೂಚಿಯಂತೆ ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮ ಇಟ್ಟುಕೊಂಡಿದೆ. ಯಾಕೆಂತ ಹೇಳಿದರೆ ಇದು ಸಾಧಾರಣ 1.5 ಕೋಟಿ ಮಿಕ್ಕಿ ಈ ಒಂದು ಮಸೀದಿಗೆ ಇವತ್ತೊಂದು ನವೀಕೃತಗೊಂಡಂಥ ಕಾಮಗಾರಿ ಕೆಲಸ ಅಂದರೆ ಎಲ್ಲವೂ ಉತ್ತಮವಾದ ಮರಗಳಿಂದ ಕೂಡಿದಂಥ ಒಂದು ಸುಂದರವಾದ ಅಚ್ಚುಕಟ್ಟಾದ ಕೆಲಸ ಈ ಮಸೀದಿಯ ಒಂದು ಕೆಲಸವಾಗಿರ್ತದೆ. ಇದನ್ನು ಇನ್ಶಾ ಅಲ್ಲಾಹ್ 15-17ರಂದು 15ಕ್ಕೆ ಪ್ರಾರಂಭಗೊಂಡು 17ಕ್ಕೆ ಅದು ಸಮಾರೋಪ ಕಾರ್ಯಕ್ರಮ ಇದೆ. 3 ದಿವಸ ಈ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾಧ್ಯಕ್ಷರು ಗುರುಗಳಿಂದ ಎಲ್ಲರೂ ಸಂಪೂರ್ಣ ರೀತಿಯಲ್ಲಿ ಸಹಕಾರ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಬೇಕು ಎಲ್ಲರೂ ಮನವಿ ಮಾಡಿದ್ದಾರೆ. ಅದರೊಟ್ಟಿಗೆ ನಾವು ಕೂಡ ಅವತ್ತು ಈ ಮಸೀದಿಯ ಒಂದು ವೀಕ್ಷಣೆಗೆ ಎಲ್ಲ ಧರ್ಮೀಯರಿಗೂ, ಅದು ನಮ್ಮ ಊರಾಗಲಿ ಎಲ್ಲ ಇನ್ನು ಪರಿಸರದವಲ್ಲಿ ಎಲ್ಲರಿಗೂ ನೋಡುವಂಥ ಒಂದು ಅವಕಾಶ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೆ ಇದೆ. ಎಲ್ಲರೂ ಬಂದು ಈ ಮಸೀದಿಯ ಒಂದು ಸುಂದರವಾದ ಆ ಕೆಲಸವನ್ನು ನೋಡಲು ಎಲ್ರಿಗೂ ಒಂದು ಅವಕಾಶ ಇದೆ. ಈ ಎಲ್ಲ ಕಾರ್ಯಕ್ರಮವು ಈ ಮಸೀದಿಯ ಒಂದು ಪವಿತ್ರವಾದ ಮಸೀದಿಯ ಒಂದು ಧರ್ಮ ಗುರುಗಳ ಹಾಗೂ ಈ ಮಸೀದಿಯ ಒಂದು ಆ ಕರಾಮತ್ತಿನಿಂದ ಕಾರ್ಯಕ್ರಮವು ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಎಲ್ಲರಿಗೂ ನಾನು ಮತ್ತೊಮ್ಮೆ ಆಹ್ವಾನಿಸ್ತೇನೆ. ನಮ್ಮ ಈ 3 ದಿವಸ ಕಾರ್ಯಕ್ರಮ ಎಲ್ಲರೂ ನಮ್ಮೊಟ್ಟಿಗೆ ಸದಾವಾಗಿ ಸಹಕಾರ ಕೊಟ್ಟು, ಅದರಲ್ಲಿ ಪ್ರಥಮವಾಗಿಯೂ ನಮ್ಮ ಮೀಡಿಯಾದವರು, ಯಾಕೆಂತ ಹೇಳಿದರೆ ಎಲ್ಲ ಚಾನೆಲ್ನವರು ಇಲ್ಲಿ ಬಂದಿರ್ಬೋದು. ನೀವೆಲ್ಲರೂ ಕೂಡ ನಾವು ಈ ಒಂದು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ನಮ್ಮ ಮಸೀದಿಯ ಈ ಒಂದು ಸುಂದರವಾದ ಕಾರ್ಯಕ್ರಮ ಇನ್ಶಾ ಅಲ್ಲಾಹ್ 15ಕ್ಕೆ ಪ್ರಾರಂಭಗೊಂಡು 17ಕ್ಕೆ ಅದು ಸಮಾರೋಪ ಆಗ್ತದೆ. ಈ ಕಾರ್ಯಕ್ರಮದ ಬಗ್ಗೆ ನೀವೆಲ್ಲರೂ ಮಾಧ್ಯಮದವರು ತುಂಬ ಅದು ಯಾಕಂತ ಹೇಳಿದರೆ ಈ ಒಂದು ಹಳ್ಳಿ ಪ್ರದೇಶದಲ್ಲಿ ಕುಗ್ರಾಮದಲ್ಲಿ ಇಂಥ ಒಂದು ಸುಂದರವಾದ ಮಸೀದಿಯನ್ನು ನಿರ್ಮಿಸಲು ನಮಗೆಲ್ಲರೂ ನಮ್ಮ ಇನಾಯತ್ ಅಲಿರಂಥ
ನಾಯಕರು ನಮಗೆ ಬಹಳ ಸಹಕಾರ ಮಾಡಿದ್ದಾರೆ. ಅದು ನಾವು ಅವರಿವರಂತ ಹೆಸರಿಡಲಿಕ್ಕೆ ಹೋಗುವುದಿಲ್ಲ. ಯಾರೆಲ್ಲ ಈ ಒಂದು ಮಸೀದಿ ಮೇಲೆ, ಈ ಒಂದು ದೇವರ ಮೇಲೆ ಒಂದು ಪ್ರೀತಿ ಇಟ್ಟು ನಮಗೆ ಸಹಕಾರ ಮಾಡಿದ್ದಾರೆ, ಅದು ಪರೋಕ್ಷವಾಗಿರಲಿ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ಅದರಲ್ಲಿ ಮುಸ್ಲಿಂ ಅಂತಲ್ಲ, ಹಿಂದೂ ಆಗಲಿ, ಇನ್ನೂ ಎಲ್ಲ ಜಾತಿಯವರು ಕೂಡ ಸಂಪೂರ್ಣ ಸಹಕಾರದಿಂದ ಈ ಮಸೀದಿ ಕೆಲಸವು ಪೂರ್ಣಗೊಳ್ಳುತ್ತಾ ಬರುತ್ತಿದೆ. ಆದ್ದರಿಂದ ಬಂದ ಎಲ್ಲರಿಗೂ ಮಗದೊಮ್ಮೆ ನಾನು ನಿಮ್ಮ ಮಗದೊಮ್ಮೆ ಸ್ವಾಗತಿಸುತ್ತಾ ಒಂದೆರಡು ಅವಕಾಶಕ್ಕಾಗಿ ನಮಸ್ಕಾರ. ಬದ್ರಿಯಾ ಜುಮ್ಮಾ ಮಸೀದಿ ಹಾಗೂ ಮದೀನತುಲ್ ಉಲೂಮ್ ಮದ್ರಸಾ ಕುಪ್ಪೆಪದವು ಇದರ ನವೀಕೃತ ಮಸೀದಿಯ ಉದ್ಘಾಟನೆ ಹಾಗೂ ಸೌಹಾರ್ದ ಸಮಾವೇಶದ ಇದೇ ಬರುವ ಮೇ 15, 16, 17ನೇ ತಾರೀಕಿನಲ್ಲಿ ನಡೆಯಲಿದೆ. 15ರಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ನಂತರ 16ನೇ ತಾರೀಕರಂದು ಈ ಮಸೀದಿ ಸರ್ವಧರ್ಮದ ಜನರಿಗೆ ನೋಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಈ ಮಸೀದಿ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ. 17ನೇ ತಾರೀಕಿಗೆ ಈ ನಮ್ಮ ಪರಿಸರದ ವಿವಿಧ ಧಾರ್ಮಿಕ ಮುಖಂಡರುಗಳನ್ನು, ರಾಜಕೀಯ ಪಕ್ಷದ ಬೇರೆ ಬೇರೆ ಮುಖಂಡರುಗಳನ್ನು ಕರೆದು ಇಲ್ಲಿ ಒಂದು ಸೌಹಾರ್ದ ಸಮಾವೇಶವನ್ನು ಎಂದು ಹೇಳುವಂಥ ಒಂದು ಉತ್ತಮವಾದ ಸಭೆಯನ್ನು ಈ ಮಸೀದಿಯವರು ಹಮ್ಮಿಕೊಂಡಿದ್ದಾರೆ. ನಿಜವಾಗಿಯೂ ಈ ಕುಪ್ಪೆಪದವು ಪರಿಸರ ಎಂಬುದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ ಎನ್ನುವ ತತ್ವದಡಿ ಬದುಕುವಂಥ ಜನರಿರುವಂಥ ಪ್ರದೇಶ. ಇಲ್ಲಿ ಬೇರೆ ಬೇರೆ ಜಾತಿ ಸಮುದಾಯದ ಜನಗಳಿದ್ದರೂ ಕೂಡ ತಮ್ಮ ತಮ್ಮ ಧರ್ಮ ಗೌರವದಿಂದ ನೋಡಿಕೊಂಡು ಅನ್ಯ ಧರ್ಮವನ್ನು ಕೂಡ ಗೌರವಿಸುವಂತಹ ಜನರಿರುವಂಥ ಪ್ರದೇಶ. ಇಲ್ಲಿ ನಮ್ಮ ಹತ್ತಿರದಲ್ಲೇ 3 ಧರ್ಮಗಳ ಧರ್ಮ ಕೇಂದ್ರಗಳಿರುವಂಥ ಪ್ರದೇಶ. ಇಲ್ಲಿ ಪಕ್ಕದಲ್ಲಿ ಕುಪ್ಪೆಪದ ಶ್ರೀ ದುರ್ಗೇಶ್ವರಿ ದೇವಸ್ಥಾನ, ಇಲ್ಲಿ ಮದರಸ, ಇಲ್ಲೇ ಪಕ್ಕದಲ್ಲಿ ನಮ್ಮ ಇಮ್ಯಾಕ್ಯುಲೇಟ್ ಚರ್ಚ್ ಕೂಡ ಇರುವಂಥ ಪ್ರದೇಶ. ಈಗಾಗಲೇ ನಮ್ಮ ದೇವಸ್ಥಾನ ಹಾಗೂ ಚರ್ಚ್ ನವೀಕೃತಗೊಂಡು ಒಂದು ಅತ್ಯುತ್ತಮ ರೀತಿಯಲ್ಲಿ ರೂಪುಗೊಂಡಿದೆ. ಈ ಮಸೀದಿಯ ಒಂದು ಕೆಲಸ ಆಗಲಿಕ್ಕಿತ್ತು, ಅದಕ್ಕೆ ಒಂದು ದಿನ ಕೂಡಿ ಬಂದಿದೆ. ಬಹಳಷ್ಟು ಅಚ್ಚುಕಟ್ಟಾಗಿ ಭಾರಿ ಒಂದು ನಾಜೂಕಲ್ಲಿ ಮರದ, ಈಗಾಗಲೇ ಅಧ್ಯಕ್ಷರು ಹೇಳಿದಂತೆ ಮರದ ಕೆತ್ತನೆಯ ಕೆಲಸದೊಂದಿಗೆ ಭಾರಿ ಅಚ್ಚುಕಟ್ಟಾಗಿ ರೂಪುಗೊಂಡಿದೆ. ದೇವರ ದಯೆಯಿಂದ 15, 16, 17 ನಾವು ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಲಿ ಅಂತ ಸರ್ವಧರ್ಮದ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಪರ ಊರಿನ ಜನರಿಗೆ ಎಲ್ಲರಿಗೂ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮತ್ತು ಸೌಹಾರ್ದ ಸಮಾವೇಶಕ್ಕೆ ತಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾರೆ. ಕುಪ್ಪೆಪದವೆಂದರೆ ಮನುಷ್ಯತ್ವ, ಮಾನವತಾವಾದಿಗಳೇ ಪ್ರತೀಕವಾಗಿರುವಂಥ ಈ ನಮ್ಮ ಕುಪ್ಪೆಪದವಿನಲ್ಲಿ, ಈ ಕುಪ್ಪೆಪದವು ಏರಿಯಾಕ್ಕೆ ನಮ್ಮ ಕೊಳವೂರು, ಕಿಲೆಂಜಾರು, ಮುತ್ತೂರು ಗ್ರಾಮಗಳು ಒಳಗೊಂಡು ಈ ಕುಪ್ಪೆಪದ ಒಂದು ಒಳ್ಳೆಯ ಸೌಹಾರ್ದತೆಯಿಂದ ನಡೆಯುವಂಥ ಒಂದು ಕ್ಷೇತ್ರವಾಗಿದೆ. ಈ ಕ್ಷೇತ್ರದಲ್ಲಿ ಈಗಾಗಲೇ ಇವರು ಹೇಳಿದಂತೆ ನಮ್ಮ 3 ಧರ್ಮದವರ ಕೂಡ ಇದೆ. ಬದ್ರಿಯಾ ಜುಮ್ಮಾ ಮಸೀದಿ ಹಾಗೂ ಮದೀನತುಲ್ ಉಲೂಮ್ ಮದರಸ್ ಕುಪ್ಪೆಪದವು, ಹಾಗೆ ದುರ್ಗೇಶ್ವರಿ ದೇವಸ್ಥಾನ ಕುಪ್ಪೆಪದವು, ಹಾಗೆ ಇಮ್ಯಾಕ್ಯುಲೇಟ್ ಯೇಸು ಕ್ರಿಸ್ತ ದೇವಸ್ಥಾನ, ಅದು ಚರ್ಚ್, ಅದು ಕೂಡ ಇಲ್ಲಿ ರೂಪುಗೊಂಡು ಹತ್ತಿರದಲ್ಲಿ ಇದ್ದರೂ ಕೂಡ ಇಷ್ಟರವರೆಗೆ ನಾವು ಭಾವೈಕ್ಯತೆಯಿಂದ ಬದುಕನ್ನು ಸಾಗಿಸುತ್ತಿದ್ದೇವೆ. ಈ ಎರಡೂ ಕೂಡ ನಮ್ಮ ದುರ್ಗೇಶ್ವರಿ ದೇವಸ್ಥಾನ ಅದು ಕೂಡ ಒಳ್ಳೆಯ ರೀತಿಯಲ್ಲಿ ರೂಪುಗೊಂಡು ಇತ್ತೀಚೆಗೆ 1-2 ವರ್ಷದ ಹಿಂದೆ ಬ್ರಹ್ಮಕಲಶ ಎಂಬ ರೀತಿಯಲ್ಲಿ ಹೊಸದಾಗಿ ನವೀಕರಣಗೊಂಡು ಅದು ಕೂಡ ರೂಪುಗೊಂಡಿದೆ. ಹಾಗೆ ನಮ್ಮ ಚರ್ಚ್ ಕೂಡ ರೂಪುಗೊಂಡು ಈಗ 3ನೇದಾಗಿ ನಮ್ಮ ಈ ಬದ್ರಿಯಾ ಜುಮ್ಮಾ ಮಸೀದಿ ಹಾಗೂ ಮದೀನತುಲ್ ಉಲೂಮ್ ಮದರಸ್ ಕುಪ್ಪೆಪದವು ಇದು ಕೂಡ ಒಂದು ಅಚ್ಚುಕಟ್ಟಾದಂಥ ಮರದ ಕೆತ್ತನೆಯಲ್ಲಿ ಅದನ್ನು ನೋಡಲು ತುಂಬ ಆಕರ್ಷಣೀಯವಾಗಿಯೂ ಇದೆ. ಅದನ್ನು ಕೂಡ ಈಗ 14, 15, 16, 17ರಂದು ಎಲ್ಲ ನಮ್ಮ ಇಲ್ಲಿಯ ಜನರು ನೋಡುವಂಥ ಒಂದು ದಿನವನ್ನು ಕೂಡ 15ನೇ ತಾರೀಕಿನಂದು ನಮಗೆ ಒದಗಿಸಿಕೊಟ್ಟಿರುವಂಥ ನಮ್ಮ ಈ ಊರಿನ ಮುಸ್ಲಿಂ ಬಾಂಧವರಿಗೂ ನಾವು ಕೃತಜ್ಞತೆಯನ್ನು ಹೇಳುತ್ತಾ ಈ ಕಾರ್ಯಕ್ರಮವು ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಎಂದು ನಾನು 3 ಸರ್ವಧರ್ಮದ ದೇವರಲ್ಲಿಯೂ ಪ್ರಾರ್ಥಿಸುತ್ತಾ ಶುಭ ಹಾರೈಸುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತಾರೆ. ಪ್ರಾಪರ್ ಸಾಗರ, ಶಿವಮೊಗ್ಗ ಜಿಲ್ಲೆ ಸಾಗರದವರು. ಅವರು ಈಗ ಇಲ್ಲಿ ನಮ್ಮ ಪದ್ದಂಗಡಿಯಲ್ಲಿ ವಾಸ್ತಾ ಇದ್ದಾರೆ. ಅವರ ಹೆಸರು ರಾಜ ಅಂತೇಳಿ. ಅವರು ಸಮುದಾಯದಲ್ಲಿ ಕೊಂಕಣಿ ಸಮುದಾಯದವರು. ಮತ್ತೊಂದು ನಮಗೆ ಈ ಒಂದು ಮಸೀದಿಗೆ ವಿನ್ಯಾಸ ತಯಾರಿಸಲಿಕ್ಕೆ ನಮ್ಮ ಇಂಜಿನಿಯರ್ ಅವರು ಪ್ರಣೀತ್ ರೈ ಅಂತೇಳಿ ಮಂಗಳೂರಿನವರು. ಅವರ ತಂದೆ ನನ್ನ ಭಾಳ ಆತ್ಮೀಯರು. ಅವರ ಮುಖೇನ ನಾವು ಇಲ್ಲಿ ಅವರನ್ನು ಇಂಜಿನಿಯರ್ ಪ್ರಣೀತ್ ರೈಯನ್ನು ಇಲ್ಲಿ ಕರ್ಕೊಂಡು ಬಂದು, ಆಗ ಅವರ ನೇತೃತ್ವದಲ್ಲಿ ಕೆತ್ತನೆಯವರು ವಿನ್ಯಾಸ ಮಾಡುವವರು ಮತ್ತು ಅದರ ಬೇರೆ ಎಲ್ಲ ವರ್ಕರ್ ಅವರೇ ಕೊಟ್ಟದ್ದು.
ಅದರಲ್ಲಿ ಕೆತ್ತನೆ ಅವರು ಅವರ ಪ್ರಾಪರ್ ಸಾಗರ, ಶಿವಮೊಗ್ಗ ಜಿಲ್ಲೆಯ ಸಾಗರದವರು. ಅವರು ಈಗ ಇಲ್ಲಿ ಪದಂಗಡಿಯಲ್ಲಿ ವಾಸ್ತವಿದ್ದಾರೆ. ಮತ್ತೊಂದು ರವಿ ಅಂತೇಳಿ ಬಿಲ್ಲವ ಸಮುದಾಯದವರು. ಮತ್ತು ಹೆಚ್ಚಿನವರು ಇದರಲ್ಲಿ ವರ್ಕ್ ಮಾಡುವವರು ಬಿಲ್ಲವ್ ಮತ್ತು ಕೊಂಕಣಿ, ಬಡಗಿ ಬೇರೆ ಎಲ್ಲ ಕೆಲಸ ಮಾಡುವವರು ಬಿಲ್ಲವ್ಸ್ ಮತ್ತು ಕೊಂಕಣಿ. ಕೆತ್ತನೆಯವರು ಕೊಂಕಣಿ ಊರಿನವರೇ, ತುಳು ಭಾಷೆ ಮಾತನಾಡ್ತಾರೆ ಎಲ್ಲ. ಉಂಟು ನಾಡದು ಇದೆ ಅವರಿಗೆಲ್ಲರಿಗಿದೆ. ಅದು 17ನೇ ತಾರೀಕಿಗೆ ನಾವು ಇಲ್ಲಿ ರಾಜಕೀಯ ಮುಖಂಡರು ಎಲ್ಲ ಬರ್ತಾರಲ್ಲ ಆ ದಿವಸ. ಇಂಜಿನಿಯರಿಗೂ ಇದೆ. ಮತ್ತು ಈ ಒಂದು ಮಸೀದಿಗೆ ಯಾರ್ಯಾರು ಮುಂಚೆ ದುಡಿದವರಿದ್ದಾರೆ ಅದರೊಟ್ಟಿಗೆ ನಾವು ಇದೀಗ 3 ಜನ, ನಾನು ಅಧ್ಯಕ್ಷ ಆಗಿರ್ಬೋದು, 2 ಜನ ನಮ್ಮ ಸಮಿತಿಯ ಸದಸ್ಯರು, ಮಾಜಿ ಅಧ್ಯಕ್ಷರು, ಒಬ್ಬರು ಮಾಜಿ ಉಪಾಧ್ಯಕ್ಷರು, ಒಂದು ಅಬ್ದುಲ್ ರಹಮಾನ್ ಬದ್ರಿಯಾ ಮತ್ತೊಂದು ರಜಾಕ್ ಪದವಿನಗಡು. ನಾವು 1 ತಿಂಗಳು ನಮ್ಮ ಎಲ್ಲ ವ್ಯವಹಾರಕ್ಕೆ ಬಿಟ್ಟು ಅವರು ನನ್ನ ಜೊತೆ ಗಲ್ಪಿಗೆ ಬಂದಿದ್ದರು ಕಲೆಕ್ಷನ್ಗೆ. ಅಂಥವರನ್ನೆಲ್ಲ ಗುರುತಿಸಿ ನಾವು ಒಂದು ಸನ್ಮಾನ ಮಾಡುವ ಅಂಥ ಕಾರ್ಯಕ್ರಮ ಇದೆ. ಯಾರ್ಯಾರು ಇದಕ್ಕೆ ದುಡಿದಿದ್ದಾರೆ